ಸಮಸ್ಯೆಗಳ ಮಧ್ಯೆಯೇ ಮುಗಿದು ಹೋಗಿದೆ ಬೈರಾಪುರ ಪಂಚಾಯಿತಿಯ ಗ್ರಾಮಸಭೆ. ಹಾಸನ ಜಿಲ್ಲೆ ಆಲೂರು ತಾಲೂಕು ಬೈರಾಪುರದಲ್ಲಿ ಈಗಾಗಲೇ ಕಳೆದ ವಾರ ನಡೆಯಬೇಕಿದ್ದ ಗ್ರಾಮಸಭೆಗೆ ಹಾಜರಾಗಬೇಕಿದ್ದ ಅಧಿಕಾರಿಗಳು ಗ್ರಾಮಸಭೆಗೆ ಹಾಜರಾಗದ ಕಾರಣ ಬೈರಾಪುರ ಗ್ರಾಮಸ್ಥರು ಗ್ರಾಮಸಭೆ ನಡೆಯದಂತೆ ರದ್ದು ಮಾಡಿದ್ರು ಮತ್ತು ಗ್ರಾಮದಲ್ಲಿ ಇರುವ ಸಮಸ್ಯೆಗಳನ್ನ ಸ್ಥಳ ಪರಿಶೀಲನೆ ಮಾಡಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಇಂದು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮಸಭೆ ನಡೆಸಲಾಗಿತ್ತು. ಈಗಾಗಲೇ ಏನೆಲ್ಲ ಸಮಸ್ಯೆಗಳು ಗ್ರಾಮದಲ್ಲಿ ಇದೆ ಎಂಬ ಅರಿವನ್ನು ಅಧಿಕಾರಿಗಳಿಗೆ ಮೂಡಿಸಿದ್ರೂ ಕೂಡ ಯಾವುದೇ ಸಮಸ್ಯೆ ಪರಿಹಾರವಾಗುವುದಕ್ಕಿಂತ ಮುಂಚೆಯೇ ನಡೆಯಬೇಕಾಗಿದ್ದ ಗ್ರಾಮಸಭೆ ನಡೆಸಿ ಮುಗಿಸಿಯೇ ಆಯಿತು. ಗ್ರಾಮಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ಕೇಳಿದ ಪ್ರಶ್ನೆಗಳಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನುಣುಚಿಕೊಳ್ಳುವ ಉತ್ತರವನ್ನ ನೀಡಿ ಸಭೆಗೆ ಆಗಮಿಸಿದ ಅಧಿಕಾರಿಗಳನ್ನ ಕೇಳುವಂತೆ ತಿಳಿಸಿದರು. ಸಭೆಯಲ್ಲಿ ಬೈರಾಪುರ ಸುತ್ತಮುತ್ತಲಿನ ಗ್ರಾಮಗಳಿಗೆ ವಿಧಿಸುವ ತೆರಿಗೆ ವಿವರ ಮತ್ತು ಗ್ರಾಮ ನೈರ್ಮಲ್ಯ ಕುರಿತಾಗಿ ಮಾತನಾಡಿದರು. ಆದ್ರೆ ಈ ಮಧ್ಯೆ ಗ್ರಾಮದ ನವೀನ್ ಎಂಬವರು ಗ್ರಾಮ ನೈರ್ಮಲ್ಯ ಕುರಿತಾಗಿ ಈಗಾಗಲೇ ವಾರದ ಹಿಂದೆ ತಮಗೆ ಜನ ಪರಿಶೀಲನೆಯನ್ನು ಮಾಡದಿದ್ರೂ ಕೂಡ ಇನ್ನೂ ಚರಂಡಿಗಳು ವ್ಯವಸ್ಥಿತವಾಗಿ ಸ್ವಚ್ಛವಾಗಿಲ್ಲ. ಹಾಗೆ ಊರ ಮಧ್ಯೆ ಇರುವ ಬಸ್ ನಿಲ್ದಾಣ ಕೂಡ ಇನ್ನು ಹಾಗೆಯೇ ಕೊಳೆತು ನಾರುತ್ತಿದೆ ಎಂದು ಕೇಳಿದ ಪ್ರಶ್ನೆಗೆ ಬಸ್ ನಿಲ್ದಾಣದ ಸ್ವಚ್ಛತೆ ಜವಾಬ್ದಾರಿ ಪಿಡಬ್ಲ್ಯೂಡಿ ಅವರಿಗೆ ಸೇರಿದ್ದು ಈಗಾಗಲೇ ಅವರ ಗಮನಕ್ಕೆ ತಂದಿದ್ದೇವೆ ಎಂಬ ಉತ್ತರವನ್ನ ನೀಡಿದ್ದಾರೆ. ಏನೇ ಆದರೂ ಇರುವ ಎಲ್ಲಾ ಸಮಸ್ಯೆಗಳು ಮುಗಿಯುವುದಕ್ಕಿಂತ ಮುಂಚೆಯೇ ನಾಜೂಕಾಗಿ ನಡೆಯಬೇಕಿದ್ದ ಗ್ರಾಮಸಭೆಯನ್ನ ಮಾಡಿ ಮುಗಿಸಿ ಆಯಿತು ಎಂದು ಗ್ರಾಮಸ್ಥರು ಮಾತನಾಡಿಕೊಳ್ತಿದ್ರು. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ಚೆತ್ತುಕೊಂಡು ಗ್ರಾಮ ಕಡೆ ನಮ್ಮ ನಡೆ ಎಂಬ ಮಾತಿಗೆ ಅರ್ಥ ನೀಡುವಂತೆ ಕೆಲಸ ಮಾಡಬೇಕಾಗಿದೆ ಎಂಬುದು ಅಲ್ಲಿನ ಜನರ ಒತ್ತಾಯ. ತಂದಿಡ್ಕೊಂಡು ಒಣಗಿಸ್ಕೋಬೇಕು ನೀವು. ಏನಾಗುತ್ತೆ ಒಬ್ರಿಗೆ ಹಂಚಿ ನೀವು ಯಾರೋ ಒಬ್ರಿಗೆ ಕೊಟ್ಬಿಟ್ರೆ ಅವನ್ನೆಲ್ಲ ಒಳಗೆ ಕೂತು ಹೋಯ್ತಾನೆ. ಬಾಚಾರ ನಾವು ಬಚ್ಚನ ನಾವು ಕ್ಲೀನ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಮರ ಬರ್ತಾರೆ ಎಲ್ಲ ಅನುಭವದಲ್ಲಿದ್ದಾರೆ. ಅನುಭವದಲ್ಲಿ ಅವ್ನು ಬಿಟ್ಟು